ಮೊಹಮ್ಮದ್ ಮಾಜಿನ್ 30ರ ಹರೆಯದ ಯುವಕ, ನೋಡಲು ಸ್ವರದ್ರೂಪಿ. ವಿವಾಹವಾಗಿ ಸಂಸಾರ ನಡೆಸುತ್ತಾ ಕುಟುಂಬದವರೊಂದಿಗೆ ಸಂತಸದಲ್ಲಿದ್ದರು. ಉಳ್ಳಾಲದ ಅಕ್ಕರೆಕೆರೆ ಗ್ರಾಮದಲ್ಲಿ ವಾಸ ಮಾಡಿಕೊಂಡಿದ್ದ ಇವರು ಎದೆಯ ಗಂಟು ಚಿಕಿತ್ಸೆ ಮಾಡಿಕೊಳ್ಳಲು ನಿರ್ಧರಿಸಿ ಮಂಗಳೂರಿನ ಖಾಸಗಿ ಕ್ಲಿನಿಕ್ ಆಸ್ಪತ್ರೆಗೆ ದಾಖಲಾಗಿದ್ದರು. 1-2 ಗಂಟೆಯ ಚಿಕಿತ್ಸೆ, ಏನು ಸಮಸ್ಯೆ ಇಲ್ಲ ಎಂದು ಹೇಳಿದ್ದ ವೈದ್ಯರು ತಮ್ಮ ಮಾತು ಉಳಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದರು. ಶಸ್ತ್ರಚಿಕಿತ್ಸೆಯ ವೇಳೆ ಆಗಿದ್ದೇ ಬೇರೆ. ಮಂಗಳೂರು ಹೊರವಲಯದ ಉಳ್ಳಾಲದ ಅಕ್ಕರಕೆರೆಯ ನಿವಾಸಿ ಮಾಜಿನ್ ಎಂಬಾತ ಗೈನೋಕೊಮಾಸ್ಟಿಯಾ ಎಂಬ ಡಿಸೀಸ್ನಿಂದ ಬಳಲುತ್ತಿದ್ದು, ತನ್ನ ಎದೆಯ ಗಾತ್ರ ದೊಡ್ಡದಾಗಿರೋದೇ ಆತನಿಗೆ ಅಂಜಿಕೆ ಮೂಡಿಸಿತ್ತು. ಹೀಗಾಗಿ ತನ್ನ ಮಡದಿ ಮತ್ತು ತಾಯಿಯೊಂದಿಗೆ ಇದಕ್ಕೊಂದು ಸರ್ಜರಿ ಮಾಡಿಸಿ ಸಮಸ್ಯೆಯಿಂದ ಮುಕ್ತಿಯಾಗಬೇಕೆಂದು ಸರ್ಜರಿ ಕ್ಲಿನಿಕ್ಗೆ ಬಂದಿದ್ದ. ಆದರೆ ವಿಧಿ ತನ್ನ ಬರಹವನ್ನ ಬೇರೆನೆ ಬರೆದಿತ್ತು. ಸಮಸ್ಯೆಯ ಪರಿಹಾರಕ್ಕೆ ಕ್ಲಿನಿಕ್ ಒಳಹೊಕ್ಕವನು ಈಗ ಹೆಣವಾಗಿ ಹೊರಗೆ ಬಂದಿದ್ದಾನೆ. ನನಗೆ ಯಾರಿದ್ದಾರೆ ನನಗಿರೋದು ಒಂದು ಮಗ, ನನ್ನನ್ನು ಕೊಂಡೋಗುವುದು, ಅಲ್ಲಿ ಎದ್ದು ಮಾಡುವುದು ಯಾರಿದ್ದಾರೆ? ಯಾರು ಕೊಂಡೋಗುವುದು ನನ್ನ ಮಗ? ನನ್ನನ್ನು ಹೇಳಿ. ನಾವು ಜಸ್ಟಿಸ್ ಸಿಕ್ಕದೆ 3 ದಿವಸ ಆಯಿತು. ನನ್ನ ಮಗಳೊಟ್ಟಿಗೆ ನಾನು ಪ್ರಿಸನ್ನಲ್ಲಿದ್ದೇನೆ. ನಾವು ಪ್ರಿಸನ್ನಲ್ಲಿದ್ದೇವೆ. ಈಗ ನಾವು ರಾತ್ರಿ ಹಗಲು ಕಣ್ಣೀರಿನಲ್ಲಿದ್ದೇವೆ. ನನಗೆ ನ್ಯಾಯ ಬೇಕು. ನೀವು ನ್ಯಾಯ ತೆಗೆದುಕೊಡ್ಬೇಕು. ನನಗೆ ಬೇರೇನು ಬೇಡ. ನನಗೆ ಹಣವ ಆದಾಯ ಏನು ಬೇಡ. ನನಗೆ ಬೇಕಾದ್ದು ನ್ಯಾಯ ಬೇಕು ಅಷ್ಟೇ. ನೀವು ನ್ಯಾಯ ತೆಗೆದುಕೊಡ್ಬೇಕು ನನಗೆ ಅಷ್ಟೇ. ನಾನು ಬೇರೆ ಏನು ಹೇಳಲಿಕ್ಕೆ ಇಲ್ಲ. ನನ್ನ ಕಣ್ಣಿನ ಎದುರಿನಲ್ಲಿ ಅವರು ಓಡಾಟ ಮಾಡ್ತಿದ್ದರು. ನಾನು ಅಲ್ಲಿಗೆ ಹೋಗಿ ಕೇಳಿದೆ, ಏನಾಗಿದೆ? ಒಳಗೆ ಇದ್ದಾರೆ, ಪಂಪಿಂಗ್ ಮಾಡ್ತಾ ಇದ್ದಾರೆ. ಅವರ ಹತ್ತಿರ ಒಂದು ವೇಳೆ ಎನಸ್ಟಿಕ್ ಕೊಟ್ಟ ಮೇಲೆ ಅವರಿಗೆ ಅದನ್ನು ರಿಕವರಿ ಮಾಡಲಿಕ್ಕೆ, ಮತಿ ಬರದಾಗ ರಿಕವರಿ ಮಾಡುವ ಪರಿಸ್ಥಿತಿಯಲ್ಲಿ ಯಾವ ವಿಷಯ ಸಹ ಅವರ ಹತ್ರ ಇಲ್ಲ. ಸ್ಟ್ರಕ್ಚರನ್ನು ಹೊರಗೆ ತರಲಿಕ್ಕೆ ಇದು ಒಂದು ಅರೇಂಜ್ಮೆಂಟ್ಸ್ ಇಲ್ಲ. ಅಲ್ಲಿ ಎಲ್ಲ ಮಕ್ಕಳು ಸೇರಿ ಇದನ್ನು ಎತ್ತಿ ಕೆಳಗೆ ಮೇಲೆ ಮಾಡಿ ಅವನನ್ನು ಹೊರಗೆ ತಂದದ್ದು. ಸೆಪ್ಟೆಂಬರ್ 21ರಂದು ಮಂಗಳೂರಿನ ಬೆಂದ್ರುವೆಲ್ನಲ್ಲಿರುವ ಪ್ಲಾಂಟ್ ಅಂಡ್ ಕಾಸ್ಮೆಟಿಕ್ ಸರ್ಜರಿ ಕ್ಲಿನಿಕ್ಗೆ ಭೇಟಿ ನೀಡಿ ವೈದ್ಯರ ಸಲಹೆಯಂತೆ ಸಣ್ಣ ಸರ್ಜರಿಯನ್ನ ಮಾಡಿಸಲು ಮುಂದಾಗುತ್ತಾರೆ. ಆದರೆ ಸರ್ಜರಿ ಮಾಡುವ ಮುನ್ನ ವೈದ್ಯರು ಅರಿವಳಿಕೆ ಚುಚ್ಚುಮದ್ದು ನೀಡಿದ್ದು, ಮಾಜಿನ್ ಸಂಪೂರ್ಣವಾಗಿ ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದ್ದಾರೆ. ಅರ್ಧ ಗಂಟೆಯಲ್ಲಿ ಮುಗಿಯಬೇಕಾಗಿದ್ದ ಸರ್ಜರಿ 4.5 ಗಂಟೆ ನಡೆದಿದೆ. ಪ್ಲಾಂಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮತ್ತು ಕಾಸ್ಮೆಟಿಕ್ ಕೇರ್ ಕ್ಲಿನಿಕ್ಕಿಗೆ ಬಂದಿದ್ದೀವಿ. ನನ್ನ ಜೊತೆ ಡಾಕ್ಟರ್ ದೀಪಾ KPME ನೋಡಲ್ ಆಫೀಸರ್ ಹಾಗೂ ಡಾಕ್ಟರ್ ಸುದರ್ಶನ್ ಇದ್ದಾರೆ, ಜಿಲ್ಲಾ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು. ದಿನಾಂಕ 21/9/2024 ಇಲ್ಲಿ ಮಜ್ಜಿನ ಎನ್ನುವ ರೋಗಿಗೆ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ತನಿಖೆಯನ್ನು ಮಾಡಲಿಕ್ಕೆ ನಾವು 3 ಬಂದಿದ್ದೀವಿ. ಈಗ ಚಿಕಿತ್ಸಾಲಯವನ್ನು ಒಂದಷ್ಟು ನೋಡಿದ ನಂತರ ಎಲ್ಲ ಹಂತದಲ್ಲೂ ಎಲ್ಲ ರೀತಿಯಿಂದಲೂ ನಾವು ಪರಿಶೀಲನೆ ಮಾಡಿದ್ದೀವಿ. ಈಗ ಪ್ರಾಥಮಿಕ ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿಂದ ಹೋದ ನಂತರ ನಾನು ಒಂದು ತಜ್ಞರ ತಂಡವನ್ನು ರಚಿಸಿ ಕೂಲಂಕುಷವಾಗಿ ಸವಿವರವಾದ ಒಂದು ತನಿಖೆಯನ್ನು ಮಾಡಿ ಆನಂತರ ವರದಿಯನ್ನು ಸಲ್ಲಿಸಬೇಕಾದ. ಈಗ ಸದ್ಯಕ್ಕೆ ನಾನು ಒಂದು ಪ್ರಾಥಮಿಕ ವರದಿಯನ್ನು ಸಲ್ಲಿಸ್ತಾ ಇದ್ದೀನಿ ಈ ದಿನ. ನಂತರ ಈ ಪೂರ್ವ ಡೀಟೇಲ್ ರಿಪೋರ್ಟ್ ಏನು ಬರುತ್ತೆ ಆ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಾಜ್ಯದಲ್ಲಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ, ಆಯುಕ್ತರಿಗೆ ಕೂಡ ಸಲ್ಲಿಸಬೇಕು.
ನನ್ನ ಸನ್ನಿನ್ಲ ಮೊಹಮ್ಮದ್ ಮಾಜಿನ್, ಅವನ ಸಣ್ಣ ಒಂದು ಕಾಸ್ಮೆಟಿಕ್ ಅಂಥದ್ದು ಪ್ಲಾಸ್ಟಿಕ್ ಸರ್ಜರಿ ಒಂದು ಹೇಳಿದ್ದು. ಅದು ಅವನಿಗೆ ಪ್ರಾಮಿಸ್ ಮಾಡಿದ್ದೇನೆಂದರೆ ಸಣ್ಣ ರೀತಿಯಲ್ಲಿ ಮಾಡಿ ಬಿಡುವ ಅಂತ. ಈ ಸಣ್ಣ ರೀತಿಯಲ್ಲಿ ಮಾಡಿ ಬಿಡುವ ಹೇಳಿದ್ದಕ್ಕೆ ಅವನು ನೆಕ್ಸ್ಟ್ ಯಾವ ವಿಷಯಕ್ಕೂ ಅವರ ಅಡ್ವೈಸ್ ಜಾಸ್ತಿ ಸಿಗಲಿಲ್ಲ ಅವನಿಗೆ. ಹಾಗೆ ಅವನ ಸರ್ಜರಿ ಆಗುವಾಗ ಅವನನ್ನು ಈ ಫುಲ್ ಎನೆಸ್ಟಿಕ್ ಅವನಿಗೆ ಕೊಟ್ಟದ್ದು. ಸಣ್ಣ ಆಪರೇಷನ್ ಅಂತ ಹೇಳಿದ್ದು, ಸಣ್ಣ ರೀತಿಯಲ್ಲಿ ಮುಗಿಸಿಬಿಡುವ ಅಂತ ಹೇಳಿದ್ದು ಒಂದು ಹಾಫ್ ಆನ್ ಅವರ್ 20 ಮಿನಿಟ್ಸ್ನಲ್ಲಿ. ಅವರು ಫುಲ್ ಎನೆಸ್ಟಿಕ್ ಕೊಟ್ಟರು. ಆದ ಮೇಲೆ ಅವನಿಗೆ ಮತ್ತೆ ಬರಲಿಲ್ಲ. ಬರದಾಗ ಅವರ ಯಾವುದೆಲ್ಲ ಉಂಟು ಪಂಪಿಂಗ್ ಅದೆಲ್ಲ ಮಾಡಲಿಕ್ಕೆ ಶುರು ಮಾಡಿದರು. ಆದರೆ ನಾನು ಅಲ್ಲಿಯೇ ಇದ್ದೇನೆ. ಆದರೆ ಆ ಕ್ಲಿನಿಕ್ನಲ್ಲಿ ಅದು ಒಂದು ರೆಪ್ಯೂಟೆಡ್ ಹಾಸ್ಪಿಟಲ್ ಹಾಗೆ ಇರುವ ಕ್ಲಿನಿಕ್ ಅಲ್ಲ. ಅದು ಖಾಲಿ ಒಂದು ಫುಲ್ ಎನೆಸ್ಟಿಕ್ ಕೊಟ್ಟು ಆಪರೇಷನ್ ಮಾಡುವ ಹಾಸ್ಪಿಟಲ್ ಅಲ್ಲ. ಅದೊಂದು ಸಣ್ಣ ಕ್ಲಿನಿಕ್ ಆಗಿತ್ತು. ಅವರ ಹತ್ತಿರ ಒಂದು ವೇಳೆ ಎನೆಸ್ಟಿಕ್ ಕೊಟ್ಟ ಮೇಲೆ ಅವರಿಗೆ ಅದನ್ನು ರಿಕವರಿ ಮಾಡಲಿಕ್ಕೆ ಮತ್ತೆ ಬರದಾಗ ರಿಕವರಿ ಮಾಡುವ ಪರಿಸ್ಥಿತಿಯಲ್ಲಿ ಯಾವ ವಿಷಯ ಸಹ ಅವರ ಹತ್ರ ಇಲ್ಲ. ನನ್ನ ಕಣ್ಣಿನ ಎದುರಿನಲ್ಲಿ ಅವರು ಓಡಾಟ ಮಾಡ್ತಿದ್ದರು. ಕ್ಲಿನಿಕ್ನ ವೈದ್ಯರು ಮಾಜಿನ್ಗೆ ಪ್ರಜ್ಞೆ ತರಲು ಪ್ರಯತ್ನಿಸಿದ್ರು, ಸಫಲವಾಗಲಿಲ್ಲ. ಕೊನೆಗೆ ಸ್ಥಳೀಯ ಆಸ್ಪತ್ರೆಗೆ ಮಾಜಿನ್ ಅನ್ನ ಕೊಂಡು ಹೋದ್ರು. ಅಷ್ಟರಲ್ಲಿ ಮಾಜಿನ್ ಮೃತನಾಗಿದ್ದಾನೆ. ಇದನ್ನು ಇನ್ನೂ ನೋಡಬೇಕಾಗಿದೆ. ಪೂರ್ಣವಾಗಿ ಇನ್ನೂ ನಾವು ಸಂಪೂರ್ಣವಾಗಿ ವಿವರನ್ನು ಪಡೆಯಬೇಕಾಗಿದೆ. ಇನ್ನೂ ಅವರಲ್ಲಿ ಚಿಕಿತ್ಸೆ ನೀಡಿದಂಥ ವೈದ್ಯರು ಇದ್ದಾರೆ. ಅದರ ಜೊತೆಗೆ ಅರೆಬಳಕೆ ತಜ್ಞರನ್ನು ಕೂಡ ನಾವು ಮಾತಾಡಿಸಬೇಕಾಗಿದೆ. ಈ ಹಂತದಲ್ಲಿ ನಾವು ಸದ್ಯಕ್ಕೆ ಯಾವ ರೀತಿ ಸಾವು ಸಂಭವಿಸಿರ್ಬೋದು ಅಂತ ಹೇಳಿ ನಾನು ಹೇಳೋದಕ್ಕೆ ಕಷ್ಟ ಆಗುತ್ತೆ. ಈಗ ಅವರಿಗೆ ಗೈನಕೋಮೇಸ್ಟಿಯಾ ಅಂತ ಹೇಳ್ತೀವಿ. ಗೈನಕೋಮೇಸ್ಟಿಯಾ ಅಂತ ಅಂದರೆ ಈ ಗಂಡಸರಿಗೆ ಸ್ತನ ದಪ್ಪ ಆಗುವುದು ಅಂತ ನಾವು ಹೇಳ್ತೀವಿ. ಅದನ್ನು ಸಾಮಾನ್ಯ ಗಂಡು ಮಕ್ಕಳಿಗಾದರೆ ಅದು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ, ಕಾಸ್ಮೆಟಿಕ್ ಇದರಿಂದ ಅದನ್ನು ತೆಗೆಸೋದಕ್ಕೆ ಅಂತೇಳಿ ಅವ್ರು ಚಿಕಿತ್ಸೆಗೆ ಬಂದಿದ್ದಾರೆ. ನಾನು ಅಲ್ಲಿಗೆ ಹೋಗಿ ಕೇಳಿದೆ, ಏನಾಗಿದೆ, ಒಳಗೆ ಇದ್ದಾರೆ, ಪಂಪಿಂಗ್ ಮಾಡ್ತಾ ಇದ್ದಾರೆ. ಆವಾಗ ಒಂದು ಇಂಜೆಕ್ಷನ್ ಅವರು ಮೆಡಿಸಿನ್ ತರಿಸಲಿಕ್ಕೆ ಯಾರ್ಯಾರಿಗೆ ಫೋನ್ ಮಾಡಿ ಎಲ್ಲೆಲ್ಲಿಂದ ಮೆಡಿಸಿನ್ ತರಿಸೋದು, ಅದು ಆವಾಗ ಒಂದು ಟೈಮ್ ಹಾಫ್ ಆನ್ ಅವರ್ ಅಲ್ಲ, ಅದು ಹೋಗಿ ಇನಫ್ ಟೈಮ್ ವೇಸ್ಟ್ ಆಗಿದೆ. ಅಲ್ಲಿ ವೇಸ್ಟ್ ಆಗಿ ಕಡ್ಡೆಗೆ ಅವರಿಗೆ ಆಗದಾಗ ಅವರು ಏನು ಮಾಡಿದ್ದಾರೆ ಅಂದರೆ, ಇದು ಯಾನಪ್ಪಯ್ಯ ಹಾಸ್ಪಿಟಲ್ಗೆ ಕೊಂಡೋಗುವ ಅಂತ ಹೇಳಿ ಸ್ಟ್ರೆಚ್ಚರೆಲ್ಲ ತಂದು ಅವನನ್ನು ಮಲಗಿಸಿ, ನನ್ನ ಎದುರಿನಲ್ಲಿ ಆದದ್ದಿದ್ದು ಮಲಗಿಸಿ ಸ್ಟ್ರಕ್ಚರನ್ನು ಹೊರಗೆ ತರುವ ಪರಿಸ್ಥಿತಿಯಲ್ಲಿ ಅಲ್ಲಿ ಇಲ್ಲ. ಒಂದು ಸಣ್ಣ ಲಿಫ್ಟ್ ಇತ್ತು ಅಲ್ಲಿ, ಮತ್ತು ಸ್ಟ್ರಕ್ಚರನ್ನು ಹೊರಗೆ ತರಲಿಕ್ಕೆ ಇದು ಒಂದು ಅರೇಂಜ್ಮೆಂಟ್ಸ್ ಇಲ್ಲ ಅಲ್ಲಿ. ಎಲ್ಲ ಮಕ್ಕಳು ಸೇರಿ ಇದನ್ನು ಎತ್ತಿ ಕೆಳಗೆ ಮೇಲೆ ಮಾಡಿ ಅವನನ್ನು ಹೊರಗೆ ತಂದು ಅದು 2 ಸ್ಟೆಪ್ ಏನಾಯಿತು, ಈಗ ನನಗೆ ಸರಿ ನೆನಪು ಬರೋದಿಲ್ಲ. ನಾನು ತುಂಬ ಡೆಸ್ಪರೇಟ್ ಆಗಿದ್ದೆ ಆವಾಗ.
ಅದರ ನಂತರ ಅವರು ಏನಪ್ಪಯ್ಯ ಅಲ್ಲಿಗೆ ಹಾಸ್ಪಿಟಲ್ಗೆ ತಂದು ಅಲ್ಲಿ ನಮಗೆ ರಿಸಲ್ಟ್ ಏನು ಕಾಣಲಿಲ್ಲ. ಅಲ್ಲಿ ನನ್ನ ಕಣ್ಣೆದುರಿನಲ್ಲಿ ನನ್ನ ಮಗ ನನ್ನನ್ನು ಬಿಟ್ಟು ಹೋಗಿಬಿಟ್ಟ. ಅದು ಓದೋದು ಇಲ್ಲಿಯೇ ಆಗಿದೆ, ಅದು ನನ್ನ ಲೆಕ್ಕದಲ್ಲಿ ಇಲ್ಲಿಯೇ ಆಗಿದೆ. ಅವರ ಹತ್ರ ಎಂಥದ್ದು ಸಹ ಒಂದು ಬೇಕಾದ ವಿಷಯ ಇರಲಿಲ್ಲ ಅದನ್ನು ಸರಿಪಡಿಸುವಂಥದ್ದು. ಡಾಕ್ಟರ್ ಸತೀಶ್ ಚಂದ್ರ ಮತ್ತು ಅನೆಸ್ಟಿಕ್ ಕೊಟ್ಟವರು ಶಿಲ್ಪ ಅಂತ, ಅವರೇ ಗಾಬರಿಯಾಗಿದ್ದರು. ಆವಾಗ ಅವರಿಗೇ ಗೊತ್ತಿಲ್ಲ, ತೋಚಲಿಲ್ಲ, ಏನು ಮಾಡಬೇಕು, ಎಂತ ಮಾಡಬೇಕು, ಏನಾಗಬೇಕಂತ ಅವರಿಗೆ ತೋಚಲಿಲ್ಲ. ನನ್ನ ವಿಷಯ ಏನೆಂದರೆ, ಈ ಪರಿಸ್ಥಿತಿ ನಮಗೆ ಇಬ್ಬರಿಗೆ ಆದ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ನನ್ನ ಮಗಳು ನಮ್ಮ ಇಸ್ಲಾಮಿಕ್ ಕಾನೂನು ಪ್ರಕಾರ ಪ್ರಿಸನ್ನಲ್ಲಿ ಇರಬೇಕಿನ್ನು. ನಾನೇ ನನ್ನ ಕೈಯಲ್ಲಿ ಅವಳನ್ನು ಪ್ರಿಸನ್ನಲ್ಲಿ ಮಾಡಿ ಇದ್ದೇನೆ. ನಾನೊಂದು ಮಜಬೂರ್ ತಂದೆ, ನನ್ನ ಹಾಗೆ ಇನ್ನೊಂದು ತಂದೆ, ಇಲ್ಲದ್ರೆ ಅವಳ ತಂದೆ, ಯಾರಿಗೂ ಈ ಪರಿಸ್ಥಿತಿಯಲ್ಲಿ ಬರಬಾರ್ದು ಅಂತ. ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸಾ ಸೆಂಟರ್ಗಳು ಇಂದು ಗಲ್ಲಿಗಳಲ್ಲಿ ತಲೆ ಎತ್ತುತ್ತವೆ. ಅತ್ಯಾಧುನಿಕ ಸಲಕರಣೆಗಳ ಮೂಲಕ ಮಾಡಲು ಬೇಕಾದ ಸೌಲಭ್ಯವೂ ಇದೆ. ಆದರೆ ಅನಸ್ತೇಷಿಯಾ ನೀಡುವ ವೇಳೆ ಕೊಂಚ ಎಡವಟ್ಟಾದರೂ ಚಿಕಿತ್ಸೆಗೆ ಒಳಗಾದ ಪರಿಸ್ಥಿತಿ ಕೈಮೀರಿ ಹೋಗುವ ಸಾಧ್ಯತೆಯೂ ಇದೆ. ಮೊಹಮ್ಮದ್ ಮಾಜಿನ್ ಚಿಕಿತ್ಸೆಯ ವೇಳೆಯೂ ಆಗಿದ್ದು ಇಂತಹ ಎಡವಟ್ಟು. ವೈದ್ಯರ ನಿರ್ಲಕ್ಷ್ಯದ ಕುರಿತು ಮಾಜಿನ್ ಕುಟುಂಬಸ್ಥರು ಕದ್ರಿ ಠಾಣೆಗೆ ದೂರು ನೀಡಿದ್ದು, ಪೊಲೀಸರು ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈಗ KPME ಕಾಯ್ದೆ ಅನ್ವಯ, ಕಾಯ್ದೆ ಅಡಿಯಲ್ಲಿ ಏನೇನು ನಿಯಮಗಳು ಬರ್ತವೆ ಅದಕ್ಕೆ ಎಲ್ಲ ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಸಿಬ್ಬಂದಿಗಳು ಕಟ್ಟುನಿಟ್ಟಾಗಿ ಚಾಚು ತಪ್ಪದೆ ಪಾಲಿಸಬೇಕಾಗತ್ತೆ. ಇದು ಸರ್ಕಾರದ ಕಾಯ್ದೆಯಾಗಿರೋದ್ರಿಂದ ಎಲ್ಲರೂ ಕೂಡ ಕಾಯ್ದೆಗೆ ತಲೆಬಾಗಿ ಅದಕ್ಕೆ ತಕ್ಕಂತೆ ಕಾಯ್ದೆಯನ್ನು ಪಾಲಿಸಿ ರೋಗಿಗಳಿಗೆ ಗುಣಮಟ್ಟದ ಸೇವೆಯನ್ನು ಕೊಡಬೇಕಾಗತ್ತೆ. ಎಲ್ಲೆಲ್ಲಿ ವ್ಯತ್ಯಯ ಆಗುತ್ತೆ ಅಂಥ ಕಡೆ ನಾವು ಕಾಯ್ದೆಯಲ್ಲಿ ನಮಗೆ ಲಭ್ಯವಿರುವ ನಿಯಮಾನುಸಾರ ಏನು ಕ್ರಮ ಕೈಗೊಳ್ಳಬೇಕು, ಖಂಡಿತವಾಗಿ ಕ್ರಮ ಕೈಗೊಳ್ತೇವೆ. ಅವರ ಹಾಸ್ಪಿಟಲ್ನಲ್ಲಿ ಒಂದು ರಿಕವರಿಯ ಸಾಮಾನು ಇಡದೆ ಖಾಲಿ ಹಣ ತೆಗೆದು ಒಂದು ಒಳ್ಳೆಯ ಒಂದು ಜೀವವಿರುವ 31 ವರ್ಷ 32 ಏನೋ ಇರಬೇಕು, 32 ಅಷ್ಟು ಒಂದು ಆರೋಗ್ಯವಂತ ಒಂದು ಯಂಗ್, ತುಂಬ ಯಂಗ್ ಅವನನ್ನು ಅಲ್ಲಿ ಇಂತಹ ಒಂದು ಎನೆಸ್ಟಿಕ್ಕೆಲ್ಲ ಕೊಟ್ಟು ಇಂಥ ಒಂದು ಪರಿಸ್ಥಿತಿಗೆ ಅವನು ತರಬಾರ್ದಿತ್ತು. ಅವರ ಮನೆಯಲ್ಲಿ ಅವರ ಸ್ವಂತ ಮನೆ ಮಕ್ಕಳು, ಅವರ ಸ್ವಂತ ಅವರು ಮಾಡ್ತಿರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ನಮಗೆ ಜಸ್ಟಿಸ್ ಸಿಗಲಿಲ್ಲ. ನಾವು ಜಸ್ಟಿಸ್ ಸಿಕ್ಕದೆ 3 ದಿವಸ ಆಯಿತು. ನನ್ನ ಮಗಳೊಟ್ಟಿಗೆ ನಾನು ಪ್ರಿಸನ್ನಲ್ಲಿದ್ದೇನೆ. ನಾವು ಪ್ರಿಸನ್ನಲ್ಲಿದ್ದೇವೆ. ಈಗ ನಾವು ರಾತ್ರಿ ಹಗಲು ಕಣ್ಣೀರಿನಲ್ಲಿದ್ದೇವೆ. ಜಸ್ಟಿಸ್ ಕೊಡಲಿಲ್ಲ ಅವರು. ನಮಗೆ ಬೇರೆ ಏನು ಬೇಡ, ಜಸ್ಟಿಸ್ ಸಿಗಬೇಕು. ಸತೀಶ್ ಚಂದ್ರ ಆ ಜನ ಡಾಕ್ಟ್ರು ಒಂದು ಸರಿಯಾದ ವ್ಯವಸ್ಥೆ ಮಾಡಿ ಇಡಲಿಲ್ಲ. ಖಾಲಿ ಹಣ ಮಾಡಲಿಕ್ಕೆ ನೋಡಿದಲ್ಲದೆ ಬೇರೆ ಏನಿಲ್ಲ. ಅದು ಅಲ್ಲದೆ ಎನೆಸ್ಟಿಕ್ ಎಷ್ಟು ಕೊಡಬೇಕು ಅಷ್ಟು ಕೊಡದೆ ಅದು ಇಡೀ ಫುಲ್ ಬಾಡಿಗೆ
ಅನೆಸ್ಟಿಕ್ ಕೊಟ್ಟು ಅದರ ರಿಕವರಿ ಮಾಡುವ ಒಂದೇ ಒಂದು ವ್ಯವಸ್ಥೆ ಅಲ್ಲಿಲ್ಲ. ಜಿಲ್ಲಾ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ತಕ್ಷಣಕ್ಕೆ ಕ್ಲಿನಿಕ್ ಮುಚ್ಚಿಸಿದ್ದಾರೆ. ತಜ್ಞ ವೈದ್ಯರ ತಂಡ ರಚಿಸಿ ವರದಿ ಪಡೆಯಲು ನಿರ್ಧರಿಸಿದ್ದಾರೆ. ಏನೇ ಆದರೂ ಹೋದ ಜೀವವನ್ನು ಮರಳಿ ನೀಡಲು ಸಾಧ್ಯವಿಲ್ಲ. ಆದರೆ ಇಂತಹ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಮುನ್ನ 3-4 ವೈದ್ಯರ ಸಲಹೆ ಪಡೆಯುವುದೇ ಸೂಕ್ತ.